ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಚಂದ್ರಿಕಾ ಮಲ್ಯ ಅವರು ಇದ್ದಾರೆ. ಇವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಹೇಗೆ ನಡೀತಾ ಉಂಟು ನಿಮ್ಮ ಏನು ಜರ್ನಿಗಳೆಲ್ಲ ಹೋಗ್ತಾ ಇದ್ರಲ್ಲ? ಮೊನ್ನೆ ಪುನಃ ಹೋಗಿ ಬಂದೆ. ಹೌದಾ? ಎಲ್ಲಿ ಬಾದಾಮಿ, ಹೊಳ್ಳೆ, ಪಟ್ಟದ ಕಲ್ಲು, ಈ ಕಡೆ ಎಲ್ಲ ಹೋಗಿದ್ರಲ್ಲ? ಓಕೆ, ಹೇಗೆ ಜರ್ನಿ ಒಳ್ಳೇದು ಅನ್ಸುತ್ತಾ? ಚೆನ್ನಾಗಾಯ್ತು. ಅಂದ್ರೆ ಈಗ ಇಲ್ಲಿಂದ ಬಿಜಾಪುರಕ್ಕೆ ಟ್ರೈನ್ ಆಗಿದೆಯಲ್ಲ, ಹಾಗೆ ಅದರಲ್ಲಿ ಹೋಗಿ ಬಾದಾಮಿಯಲ್ಲಿ ಇಳಿದು ಆಮೇಲೆ ಅಲ್ಲಿ ಟೂರ್ ನಾವು ಮುಗಿಸ್ಕೊಂಡು ಬರ್ಬೋದು. ಎಲ್ಲ ಕಡೆ ಮುಗಿಸ್ಕೊಂಡು ವಾಪಸ್ ನಮ್ಮ ರುಚಿ ಅಡುಗೆ ಮನೆಗೆ ಬಂದಿದ್ರ. ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ರ? ಇವತ್ತು ಒಂದು ಮರೆತು ಹೋದ ಅಡುಗೆ. ಹೌದು, ಗೆಣಸಿನದ್ದು ಉಸುಲಿ. ಹೌದು, ಮತ್ತೆ ಬೇಸಿಗೆಗೆ ತಂಪಾದ ಸೌತೆಕಾಯಿಯ ಪಚಡಿ ಮಾಡ್ತಾ ಇದ್ವಿ. ಬೇಸಿಗೆಗೆ ತಂಪಾದ ಪಚಡಿ ಅಲ್ಲ, ಸೌತೆಕಾಯಿ. ಇದು ಅಂತೂ ನಾರ್ಮಲ್ ಆಗಿ ಇವಾಗಿನ ಟೈಮಿಗೆ ಬೇಕಾಗುವಂತದಲ್ಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ, ಎರಡು ಸಹ ಹೆಲ್ದಿ ಡಿಶ್. ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮಿಗೆ ಹೋಗಲ್ಲ? ಎಸ್ ಮ್ಯಾಮ್, ನಾವು ಈಗ ಅಡುಗೆ ರೂಮಿಗೆ ಬಂದಾಯ್ತು. ಫಸ್ಟಿಗೆ ಏನು ಯಾವುದು ಗೆಣಸು? ಈಗ ಗೆಣಸಿನ ಉಸ್ಲಿ ಮಾಡ್ತಾ. ಗೆಣಸಿನ ಉಸ್ಲಿ ಅಲ್ಲ? ಓಕೆ, ಅದಕ್ಕೆ ನನಗೆ ಬಾಣಲೆ ಬೇಕು. ಫಸ್ಟಿಗೆ ಬಾಣಲೆ ಬೇಕಲ್ಲ? ಬಾಣಲೆ ಅಂತೂ ರೆಡಿ ಆಗಿದೆ. ಒಲೆ ಉರಿಸ್ಬೇಕಲ್ಲ? ಹೌದು. ಗೆಣಸು ನಿಮ್ಮ ಮನೆಯಲ್ಲೇ ಅದ ಅಥವಾ? ಇಲ್ಲ, ಮಾರ್ಕೆಟ್. ಓಕೆ, ಇದಕ್ಕೆ ಆಯಿಲ್ ಹಾಕಬೇಕಾ? ಎಣ್ಣೆ ಹಾಕಿ. ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಹೌದು, ಒಂದು 2 ಟೀ ಸ್ಪೂನ್ ಎಣ್ಣೆ. ಒಗ್ಗರಣೆ ಟೈಪಿಗೆ? ಹೌದು, ಸಾಕು. ಸ್ವಲ್ಪ ಬಿಸಿ ಆಗಲಿ. ಒಂದು ಸೌಟು ಬೇಕು. ಓಕೆ, ಅಂದರೆ ಫಸ್ಟಿಗೆ ಒಗ್ಗರಣೆ ಎಲ್ಲ ಮಾಡಿ ಆಮೇಲೆ ಗೆಣಸನ್ನು ಹಾಕೋದು. ಗೆಣಸನ್ನು ಇದು ಡೈಸ್ ಆಗಿ ಮಾಡ್ಕೊಳ್ಬೇಕು, ಮತ್ತೆ ನೀರಿನಲ್ಲಿ ಹಾಕಬೇಕು, ಸಿಪ್ಪೆ ತೆಗೆದು. ಹೌದು, ಇಲ್ಲ ಅಂದ್ರೆ ಅದು ಕಪ್ಪಾಗಿ ಬಿಡ್ತದೆ. ನಾರ್ಮಲ್ ಈಗ ನಾವು ಗೆಣಸನ್ನ ಹೀಗೆ ಮಾಡಿದ್ರೆ ಕಪ್ಪಾಗುತ್ತೆ. ಹೌದು, ಕಪ್ಪಾಗಿ. ನೀರಿನಲ್ಲಿ ಹಾಕಿದ್ರೆ ಏನಾಗುತ್ತೆ? ಸಾಸಿವೆ ಇಲ್ಲ? ಸಾಸಿವೆ ಸಿಡಿಲಿ, ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ. ಆ್ಯಕ್ಚುಲಿ ಒಗ್ಗರಣೆ ಅಂತ ಬಂದಾಗ ಮೈನ್ ಬರೋದೇ ಸಾಸಿವೆ. ಕೆಲವರೆಲ್ಲ ಸಾಸಿವೆ ಹಾಕಲ್ಲ, ಬರೀ ಸೊಪ್ಪು ಆ ಥರ ಸೊಪ್ಪು ಹಾಕಿ. ಇಲ್ಲ, ಅದು ಒಗ್ಗರಣೆಯಲ್ಲಿ ಏನಾದರೂ ಇಲ್ಲ ಅಂದರೆ ಅದು ಒಗ್ಗರಣೆ ಅಂತ ಇಲ್ಲ. ಜೀರಿಗೆ ಬೇಕು, ಇಲ್ಲ ಸಾಸಿವೆ ಬೇಕು, ಇಲ್ಲ ಈರುಳ್ಳಿ ಬೇಕು, ಇಲ್ಲ ಬೆಳ್ಳುಳ್ಳಿ, ಏನಾದರೂ ಒಂದು ಬೇಕೇ ಬೇಕು. ಇಲ್ಲಾಂದ್ರೆ ಅದು ಒಗ್ಗರಣೆ ಅಂತ ಅನಿಸೋದಿಲ್ಲ. ಬರೀ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ನಾವು ತರಕಾರಿ ಹಾಕಿದ್ರೆ ಅದು ತರಕಾರಿ ನಾವು ಬಾಡಿಸಿದ ಹಾಗೆ ಆಗ್ತದೆ ವಿನ ಅದು ಒಗ್ಗರಣೆಯಲ್ಲಿ ಹಾಕಿದ್ರೆ ಇಲ್ಲ ಅಂದ್ರೆ ಮೇಲಿನಿಂದ ಆದ್ರೂ ಒಗ್ಗರಣೆ ಹಾಕಬೇಕು. ಹೌದು, ಈಗ ನಾನು ಅದು ಸಾಸಿವೆ ಸಿಡಿತಾ ಉಂಟು. ಸ್ವಲ್ಪ ಉದ್ದಿನ ಬೇಳೆ ಹಾಕ್ತೇನೆ. ಉದ್ದಿನ ಬೇಳೆ ಅಲ್ಲ? ಹೌದು. ಹಾಗೆ ಸ್ವಲ್ಪ ಇಂಗು. ಹೌದು, ಪರಿಮಳಕ್ಕೆಲ್ಲ. ಹೌದು, ಹಿಂಗಿನ ಹುಡಿ ಅಲ್ಲ ನೀವು? ಹೌದು, ಹಿಂಗಿನ ಹುಡಿ ಹಾಕ್ತಾ ಇದ್ದೆ. ಲೋ ಫ್ಲೇವರ್ಲಿ ಇರಲಿಲ್ಲ? ಲೋ ಫ್ಲೇವರ್. ಅದು ಸ್ವಲ್ಪ ಇದು ಕೆಂಪಾಗಬೇಕು ಉದ್ದಿನ ಬೇಳೆ, ಆಗ ಅದರದ್ದು ಫ್ಲೇವರ್ ಚೆನ್ನಾಗಿ ಬಿಡ್ತದೆ. ಹೌದು, ಉದ್ದಿನ ಬೇಳೆ ಎಣ್ಣೆಯಲ್ಲಿ ಬರುವಾಗ ಒಂದು ಅದರದೊಂದು ಘಮ ಘಮ ಬರ್ತದೆ. ಮತ್ತೆ ಉಸ್ಲಿ ಅಂತ ಹೇಳುವಾಗ ಒಗ್ಗರಣೆಯದ್ದು ಘಮ ಘಮ ಇರಬೇಕು.
ನಾವು ಏನು ಪ್ರೈಮರಿಗೆಲ್ಲ ಸ್ಕೂಲಿಗೆ ಹೋಗ್ತಾ ಇರುವಾಗ ಈ ತರ ಉದ್ದಿನ ಬೆಳೆಯ ಸಾಂಬಾರೆಲ್ಲ ಮಾಡ್ತಿದ್ವಿ. ನಮಗೆ ಮಧ್ಯಾಹ್ನದ ಹೊತ್ತಿಗೆ ಇದೇ ತರದ ಏನು ಘಮ ಬರ್ತಾ ಇತ್ತು. ಅಂದ್ರೆ ಅಲ್ಲೆಲ್ಲ ಹೆಚ್ಚಾಗಿ ಸರ್ಕಾರಿ ಸ್ಕೂಲ್ಗಳಲ್ಲೆಲ್ಲ ಉದ್ದಿನ ಬೆಳೆ ಸಾಂಬಾರು ಜಾಸ್ತಿ ಮಾಡೋದಲ್ಲ. ಈಗ ನಾನು ಸ್ವಲ್ಪ ಇದು ಹಸಿಮೆಣಸಿನಕಾಯಿ, 2 ಹಸಿಮೆಣಸಿನಕಾಯಿ ಸಾಕು. ಮತ್ತೆ ಖಾರ ಬೇಕಾದ್ರೆ ಖಾರದ ಪುಡಿ ಹಾಕೋದು, ಅಲ್ಲ ಜಾಸ್ತಿ ಹಸಿಮೆಣಸಿನಕಾಯಿ ಹಾಕ್ಬೋದು. ಮತ್ತೆ ಫ್ಲೇವರಿಗೆ ಕರಿಬೇವಿನ ಸೊಪ್ಪು. ಈಗ ನೀರಿನಲ್ಲಿ ಹಾಕಿರುವ ಈ ಗೆಣಸನ್ನು ತೆಗೆದು ಅದಕ್ಕೆ ಒಗ್ಗರಣೆಗೆ ಹಾಕಿಕೊಳ್ಬೇಕು. ಎಷ್ಟು ಒಂದು ಅರ್ಧ ಕಿಲೋ ಗೆಣಸು ತಗೊಂಡಿದ್ದೀರಾ? ಸಾಕು. ಹೌದು, ಅಂದರೆ ನಮಗೆ ಎಷ್ಟು ಬೇಕು ಅಷ್ಟು ತಗೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಹೌದು, ಒಂದು 4 ಜನ ಇರುವ ಫ್ಯಾಮಿಲಿ ಆದರೆ ಒಂದು ದೊಡ್ಡ ಗೆಣಸು ತಗೊಳ್ಬೋದು, ಇಲ್ಲ ಅಂದರೆ ಸಣ್ಣ ಗೆಣಸು ಸಾಕಾಗ್ತದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದು. ಮೇಲಿಂದಲ್ಲ? ಹೌದು. ರುಚಿಗೆ ತಕ್ಕಷ್ಟು ಉಪ್ಪು. ಅದು ಬೆಂದ ನಂತರ ಬೇಕಾದ ಹಾಕೋದು ಅಥವಾ ಈಗಲೇ ಹಾಕಿದ್ರೆ ಅದು ಬೇಯ್ತಾ ಉಪ್ಪು ಎಲ್ಲ ಹೇಳ್ಕೊಳ್ತದೆ. ಹೌದು. ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ. ಅದು ಅಂದ್ರೆ ಸ್ವಲ್ಪ ಸಿಹಿ ಇರ್ತದೆ ಗೆಣಸು, ಆದ್ರೂ ಸಹ ಇದು ಹೌದು, ಅಂದ್ರೆ ಉಪ್ಪು ಮತ್ತು ಮೆಣಸಿನಕಾಯಿ ಬರುವಾಗ ಸ್ವಲ್ಪ ಅದಕ್ಕೆ ಬೆಲ್ಲ ಕೊಟ್ಟರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ. ಸ್ವಲ್ಪ ನೀರು, ಹೌದು, ಸ್ವಲ್ಪ ಸಾಕು. ಒಂದು ಅರ್ಧ ಗ್ಲಾಸು ಸಾಕು. ಇದು ಬೇಗ ಬೇಯ್ತದೆ. ಸ್ವಲ್ಪ ಉರಿ ದೊಡ್ಡದು ಮಾಡುವ. ಅಷ್ಟು ನೀರಲ್ಲಿ ಸಾಕಾಗ್ತದ ಬೇಯಲಿಕ್ಕೆ? ಸಾಕಾಗ್ತದೆ. ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ನೀರು ಮತ್ತೆ ಚುಮ್ಕಿಸ್ಬೋದು. ಅಂದ್ರೆ ಹೌದು, ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಡುವ ನಾವು. ಇದು ಬೈತಾ ಇರಲಿ. ನೆಕ್ಸ್ಟ್ ಏನಾದರೂ ಮಾಡ್ಲಿಕ್ಕೆ ಉಂಟ ಜೊತೆಗೆ? ಇಲ್ಲ, ಇದಕ್ಕೆ ಮತ್ತೆ ತೆಂಗಿನ ತುರಿ ಹಾಕಿದ್ರೆ ಆಯ್ತು. ಇದು ಸಿಹಿ ಗೆಣಸು ಈಗ ಒಳ್ಳೆ ಒಂದು ತರಕಾರಿ. ಅದು ಆಕ್ಚುಲಿ ಅಂದ್ರೆ ಆರೋಗ್ಯ, ಇದು ಹೆಲ್ತ್ ಬೆನಿಫಿಟ್ ಇದ್ರದ್ದು ತುಂಬಾ. ಈಗ ಇದರಲ್ಲಿ ವಿಟಮಿನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಸ್ವಲ್ಪ ಮಟ್ಟಿಗೆ ಫ್ಯಾಟ್ ಸಹ ಇದೆ. ಆದ್ರೆ ಫ್ಯಾಟ್ ಇದ್ರೂ ಸಹ ಇದು ನಮ್ಗೆ ತಿಂದಿದ್ರಿಂದ ನಮ್ಮಲ್ಲಿ ಫ್ಯಾಟ್ ಜಾಸ್ತಿ ಆಗುದಿಲ್ಲ. ಯಾಕೆಂದ್ರೆ ಇದು ನಮ್ಮಲ್ಲಿ ಒಳಗೆ ಇರುವ ಫ್ಯಾಟ್ ಸೆಲ್ಸ್ ಅನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಇದನ್ನು ತಿನ್ನುವುದರಿಂದ ನಮ್ಗೆ ಫ್ಯಾಟ್ ಬರುದಿಲ್ಲ. ಹೆಚ್ಚಿನವರು ಅಂತ ಅಂದ್ಕೊಳ್ತಾರೆ ಸಿಹಿ ಗೆಣಸು ತಿಂದ್ರೆ. ಹೌದು. ಮತ್ತೆ ಇದು ಈಗ ಒಂದು ಅಲಕ್ಷಿತ ತರಕಾರಿ ಆಗಿದೆ. ಎಲ್ಲರಿಗೂ ಗೆಣಸು ಅಂದ್ರೆ ಸಸಾರ. ಆಕ್ಚುಲಿ ಇದು ಹೆಲ್ತ್ ಬೆನಿಫಿಟ್ ವಿಷಯದಲ್ಲಿ ಇದು ತುಂಬಾ ಒಳ್ಳೆಯ ಒಂದು ಇದು. ಇನ್ನೊಂದು ಏನಂದ್ರೆ ಈಗ ರಿಸರ್ಚ್ ಮಾಡಿದ ಪ್ರಕಾರ ಇದು ಮಧುಮೇಹಿಗಳು ಇರ್ತಾರೆ, ಅವರಿಗೆ ಸಹ ಇದು ಶುಗರ್ ಅನ್ನ ಕಂಟ್ರೋಲ್ ಮಾಡ್ತದೆ ಅಂತ ಹೇಳ್ತಾರೆ. ಹೌದು ಹೌದು, ಡಯಾಬಿಟಿಸ್ ಇದ್ದವರಿಗೆ ಸಹ. ಅಂದ್ರೆ ಏನಂದ್ರೆ ಇದರಲ್ಲಿರುವ ಕಾರ್ಬೋಹೈಡ್ರೇಟ್ಸ್ ಇದೆಯಲ್ಲ, ಅದು ಅಷ್ಟು ಬೇಗ ಇದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುದಿಲ್ಲ, ಬೇರೆ ಇದರಲ್ಲಿ ಆಗುದ ಹಾಗೆ. ಇದನ್ನು ಹೀಗೆ ಬೇಯಿಸಿ ಕೂಡ ತಿನ್ಬೋದು. ಆದ್ರೆ ಇದನ್ನು ಬೇಯಿಸಿಕೊಂಡು ತಿಂದಾಗ ಜಾಸ್ತಿ ಬೆನಿಫಿಟ್ ಸಿಗ್ತದೆ. ಅಂದ್ರೆ ನೀವು ಎಣ್ಣೆಯಲ್ಲಿ ಹಾಕಿ, ಈಗ ನಾವು ಬಜೆ ಮಾಡ್ತೇವೆ, ಪೋಡಿ ಮಾಡ್ತೇವೆ, ಅದರಲ್ಲಿ ನಮ್ಗೆ ಅಷ್ಟು ಬೆನಿಫಿಟ್ ಸಿಗುದಿಲ್ಲ. ಇದು ಬೇಯಿಸಿ ತಿಂದಾಗ ಇಲ್ಲ ಸುಟ್ಟು ತಿಂದಾಗ ನಮ್ಗೆ ಅದರಲ್ಲಿ ಬೆನಿಫಿಟ್ಸ್ ಜಾಸ್ತಿ ಸಿಗ್ತದೆ. ಹೌದು, ಕೆಂಡದಲ್ಲಿ ಸುಟ್ಟು. ಇದರದ್ದು ಆಕ್ಚುಲಿ ನಾವು ಟೇಸ್ಟ್ ಏನು ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಇವಾಗಿನ ಮಕ್ಕಳು ಇದರ ಟೇಸ್ಟ್ ನೋಡಿದ್ರೆ ಹೌದು, ಖಂಡಿತ ತಿಂತಾರೆ. ಆದ್ರೆ ನಾವು ಏನಂದ್ರೆ ಮಾಡದೆ ಅವರಿಗೆ ಟೇಸ್ಟೇ ಗೊತ್ತಿಲ್ಲ. ಹಾಗೆ ನೋಡಿ, ಬೆಂದಿದ್ದಲ್ಲ. ಹೌದು, ಬೇಗ ಆಗ್ತದೆ. ಮತ್ತೆ ಜಟ್ಪಟಿ ಎಷ್ಟು ಬೇಗ ಅಂದ್ರೆ ಸಣ್ಣ ಸಣ್ಣ ಹಸಿವು ನೀಗಿಸ್ಲಿಕ್ಕೆ ಬಹಳ ಒಳ್ಳೆ ಆಹಾರ. ಗೆಣಸಿಂದ ಇಷ್ಟೆಲ್ಲ ಮಹತ್ವ ಉಂಟು ಅಂತೇಳಿ ನನಗೆ ಕೂಡ ಈಗ ನನಗೆ ಗೊತ್ತಿತ್ತು ಗೆಣಸೆಲ್ಲ ಹೇಗೆ ಅಂತ. ನಮ್ಮ ಊರ್ ಕಡೆ ಎಲ್ಲ ಗೆಣಸೆಲ್ಲ ಜಾಸ್ತಿ ಇರ್ತಾರೆ, ಆದ್ರೂ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಗೆಣಸಿಗೆ ಉಂಟು ಅಂತ ಇವಾಗ ಗೊತ್ತು. ಹಾಗೆ ನೀವು ಉತ್ತರ ಗೆಣಸಿನ ಹಪ್ಪಳ ಮಾಡ್ತಾರೆ, ಮತ್ತೆ ಗೆಣಸಿನದ್ದು ಚಿಪ್ಸ್ ಮಾಡ್ತಾರೆ. ಎಷ್ಟೊಂದು ಅದಕ್ಕೆಲ್ಲ ಇದು ಬಂದಿದೆ. ಆದ್ರೆ ಈ ಸಂತಣಿ ಮತ್ತೆ ಈ ಚಾಟ್ಸ್ಗಳು ನಮ್ಮ ಸೈಡ್ ಬಂದ್ರೆ ಬಹುಶಃ ಇದಕ್ಕೆ ಮೌಲ್ಯವರ್ಧನೆ ಆಗ್ಬೋದೇನ ಗೆಣಸಿನದ್ದು. ಈಗ ಬರೀ ನಾವು ಪೋಡಿ ಮತ್ತು ಗೆಣಸನ್ನ ಕೆಲವು ಗೆಣಸು ಈ ತರದನ್ನೆಲ್ಲ
ಪೋಡಿಗೆ ಸೀಮಿತವಾಗಿ ಇಟ್ಟಿದ್ದೀರಲ್ಲ ಅದು. ಈಗ ನಾವು ಇದನ್ನು ಸರ್ವ್ ಮಾಡುವ. ಓಕೆ, ರೆಡಿ ಆಯ್ತಲ್ಲ? ಹೌದು. ಇಷ್ಟು ಬೇಗ ರೆಡಿ ಆಗ್ತದೆ? ಬೇಗ ಆಗ್ತದೆ. ಗೆಣಸು ರೆಡಿ ಇದ್ರೆ ಎಲ್ಲ ರೆಡಿ ಇದ್ರೆ ಬೇಗ ಆಗ್ತದೆ. ಇದು ಒಂದು ಕಟ್ ಮಾಡುವುದಷ್ಟೇ ನಮಗೆ ಟೈಮ್. ಹೌದು ಹೌದು. ಮತ್ತೆ ಏನಿಲ್ಲ. ಆಯ್ತು ಈಗ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೇಗ ಆಗ್ತದೆ. ಹೌದು, ಆದ್ರೆ ನಮ್ಗೆ ಹೆಕ್ಕಿಕೊಂಡು ತಿನ್ಲಿಕ್ಕೆ ಒಂದು ಸಿಗ್ಬೇಕು ಬಾಯಿಗೆ. ಬರೀ ಸಣ್ಣದು ಮಾಡಿದ್ರೆ ಸಹ ಅಷ್ಟು ಇದಾಗುತ್ತಿಲ್ಲ. ಓಕೆ, ಈಗ ಸರ್ವ್ ಮಾಡೋಣ. ಹೌದು, ಈಗ ನಾವು ಇದನ್ನ ಸರ್ವ್ ಮಾಡುವ. ಓಕೆ, ಗೆಣಸಿದ ಉಸ್ಲಿ. ಉಸ್ಲಿ ಅಲ್ಲ? ಉಸ್ಲಿ ಅಲ್ಲ? ಹೌದು, ಉಸುಲಿ. ಓಕೆ ಓಕೆ. ಅಂದ್ರೆ ನಾವು ಈಗ ನಾರ್ಮಲ್ ಸಜ್ಜಿಗೆ ಈ ತರ ಎಲ್ಲ ಮಾಡ್ತೇವೆ. ಹೌದು, ಅದೇ ಇದನ್ನು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕಾದ್ರೂ ಸಹ ಮಾಡ್ಕೊಳ್ಬೋದು. ಇಲ್ಲ ಸಂಜೆಯದು ಚಹಾದ ಜೊತೆಗೆ ತಿನ್ಲಿಕ್ಕೆ ಸಹ ಮಾಡ್ಬೋದು. ಇಲ್ಲ ಗೆಸ್ಟ್ ಬಂದ್ರು ಅಂದ್ರೆ ಮನೆಯಲ್ಲಿದ್ರೆ ದಿಢೀರಾಗಿ ಇಮಿಡಿಯೇಟ್ ಮಾಡ್ಬೋದು. ಗೆಣಸೊಂದು ಇದ್ರೆ ರೆಡಿ ಆಯ್ತು. ಹೌದು, ಗೆಣಸೊಂದು ಮೊದಲೇ ತಂದು ರೆಡಿ ಮಾಡಿಟ್ರೆ ಈಗ ಅಂದ್ರೆ ಸೀಸನ್ ಇರುವುದರಿಂದ ನಮ್ಗೆ ಬೇಕಾದಷ್ಟು ಸಿಗ್ತದೆ ಅದು. ಜಾಗ ಇದ್ದವ್ರು ಮನೇಲಿ ಕೂಡ ಗೆಣಸು ಬೆಳ್ಕೊಳ್ಬೋದಲ್ಲ? ಅದು ಜಾಗ ಇದ್ರೆ ಮಾಡ್ಬೋದು. ಆದ್ರೆ ಏನಂದ್ರೆ ಇಲಿಗಳು ಜಾಸ್ತಿ ಬರ್ತವೆ. ಇಲಿಗಳ ಕಾಟ. ಹೌದು ಕಾಟ ಅಂತ ಹೆಚ್ಚಿನವ್ರು ಸಣ್ಣ ಜಾಗ ಇದ್ದಲ್ಲಿ ಹಾಕ್ತಿಲ್ಲ, ಹೊಲದಲ್ಲಿ ಹಾಕ್ತಾರೆ. ಓಕೆ, ಗೆಣಸಿನ ಉಸ್ಲಿ ತಯಾರಾಗಿ ರೆಡಿ ಆಗಿದಲ್ಲ? ಓಕೆ, ಥ್ಯಾಂಕ್ ಯು. ಸಾಗದಾಗಿರುತ್ತೆ. ನಾರ್ಮಲ್ ಆಗಿ ನಾವು ಈ ತರ ಏನು ಸಜ್ಜಿಗೆ ಅವಲಕ್ಕಿ ಇದರೆಲ್ಲ ತಿಂದು ಬೋರ್ ಆಗಿರುತ್ತೆ. ಯಾಕೆ ಸುಮ್ಮನೆ ಸಜ್ಜಿಗೆ ತಿನ್ಬೇಕು? ಗೆಣಸನ್ನ ಉಸ್ಲಿ ಮಾಡಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಗೆಣಸಿಂದ ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ ಅಲ್ಲ, ವಿಟಮಿನ್ಸ್ ಕೂಡ ಒಳ್ಳೆಯದಿದೆ. ಥ್ಯಾಂಕ್ ಯು ಮ್ಯಾಮ್. ಇದನ್ನು ಟೇಸ್ಟ್ ನೋಡುವಲ್ಲ? ಓಕೆ ಓಕೆ. ಚಂದ್ರಿಕಾ ಮಲ್ಯ ಮ್ಯಾಮ್ ಸಗದಾಗಿ ಗೆಣಸಿನ ಉಸ್ಲಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ಫಸ್ಟ್ ಟೈಮ್ ಏನು ಗೆಣಸಿನ ಉಸ್ಲಿ ನೋಡ್ತಾ ಇದ್ದೇನೆ. ಇದು ಸಗದಾಗಿ ಬಂದಿರುತ್ತೆ, ಘಮ ಘಮ ಸ್ಮೆಲ್ ಇರುತ್ತೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಗೆಣಸಿನ ಉಸುಳಿ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಉದ್ದಿನಬೇಳೆ, ಹಿಂಗು, ಹಸಿಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಗೆಣಸಿನ ಹೋಳುಗಳನ್ನು ಹಾಕಿ ಹುರಿಯಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಿ ಬೇಯಿಸಿ. ಕೊನೆಯಲ್ಲಿ ತೆಂಗಿನ ತುರಿ ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಗೆಣಸಿನ ಉಸುಳಿ ಸವಿಯಲು ಸಿದ್ಧ. ಓಕೆ, ಗೆಣಸಿನ ಉಸ್ಲಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇದೆಲ್ಲ ಬೆಳಿಗ್ಗೆಗೆ ಸಿಕ್ಕಿದ್ರೆ ಅಥವಾ ಈವ್ನಿಂಗ್ ಟೈಮ್ ಎಲ್ಲ ಸಿಕ್ಕಿದ್ರೆ, ಒಂದು ಟೀ ಜೊತೆ ಎಲ್ಲ ಸಿಕ್ಕಿದ್ರೆ ಇದನ್ನು ಫುಲ್ ಖಾಲಿ ಮಾಡ್ಬೋದು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅಣೋ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೋರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಎಸ್, ಚಂದ್ರಿಕಾ ಮಲ್ಯ ಅವರು ಆವಾಗಲೇ ಒಂದು ಡಿಶ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇವಾಗ ಇನ್ನೊಂದು ಸ್ಪೆಷಲ್ ಆಗಿ ಏನು ಇವತ್ತಿನ ಸಮ್ಮರ್ ಟೈಮಿಗೆ ಬೇಕಾಗುವಂತಹ ಒಂದು ಡಿಶ್ ರೆಡಿ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ ಮ್ಯಾಮ್. ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರು? ಬೇಸಿಗೆಗೆ ತಂಪಾದ ಸೌತೆಕಾಯಿ ಪಚಡಿ ಮಾಡ್ತಾರೆ. ತಂಪಾದ ಸೌತೆಕಾಯಿಯ ಪಚಡಿ ಅಲ್ಲ? ಓಕೆ, ಫಸ್ಟಿಗೆ ಎಂತ ಬೇಕು ಅದಕ್ಕೆ? ಈಗ ಇದಕ್ಕೆ ಬೌಲ್ ತಗೊಂಡು ಇದು ಸಿಪ್ಪೆ, ಇದು ಸೌತೆಕಾಯಿದ್ದು ಸಿಪ್ಪೆ ತೆಗೆದು ಇದನ್ನು ಸಣ್ಣಗೆ ಹೆಚ್ಚಿಕೊಳ್ಬೇಕು. ಹೌದು, ಇದನ್ನು ಚೆನ್ನಾಗಿ ತೊಳಿಬೇಕು. ಆಮೇಲೆ ಇಲ್ಲಿ ತೊಟ್ಟು ಹೀಗೆ ಕಟ್ ಮಾಡಿ ಹೀಗೆ ನಾವು ಸುತ್ತಬೇಕು. ಆವಾಗ ಅದರಲ್ಲಿ ಕಹಿ ಇದ್ರೆ ಅದೆಲ್ಲ ಬಿಟ್ಟು ಕೊಡ್ತದೆ. ಅದು ತುಂಬಾ ಬಿಳಿ ಆದ್ರೆ ಅದು ತುಂಬಾ ಕಹಿ ಉಂಟು ಅಂತ. ಇಲ್ಲ ಅಂದ್ರೆ ಕಹಿ ಇಲ್ಲ, ಆರಾಮವಾಗಿ ಮಾಡ್ಕೊಳ್ಬೋದು. ಈಗ ಅಷ್ಟು ಇದಿಲ್ಲ ನೋಡಿ, ಬಿಳಿ ಬಿಳಿ ಆಗ್ಲಿಲ್ಲ, ನೊರೆ ಹಾಗೆ ಬರ್ಲಿಲ್ಲ, ಹಾಗಾಗಿ ಇದು ಜಾಸ್ತಿ ಕಹಿ ಇಲ್ಲ ಅಂತ. ನಾವೆಲ್ಲ ಸೌತೆಕಾಯಿ ಸಿಕ್ಕಿದ್ರೆ ಡೈರೆಕ್ಟ್ ಕೊಯ್ದು ತಿನ್ನುವುದೇ. ಅದನ್ನು ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಲಿಕ್ಕಿಲ್ಲ. ನೀವೆಲ್ಲ ನೋಡಿ ಹೇಗೆ ಅಂತ ಅದಕ್ಕೆ ಹೇಳುವುದಲ್ಲ, ಅಡಿಗೆ ಮಾಡೋರ ಹತ್ರನೇ ಕಲಿಬೇಕು ಅಂತ ಎಲ್ಲ. ಇದು ಇದಕ್ಕೆ ಸಿಪ್ಪೆ ಮಾಡ್ಬೋದು. ಹೌದು, ಸಿಪ್ಪೆದ್ದು ಮಾಡ್ಬೋದು. ಆದರೆ ಈಗೆಲ್ಲ ಒಂದೊಂದ್ಸಲ ಸ್ಪ್ರೇ ಮಾಡಿರ್ತಾರೆ. ಮತ್ತೆ ಕೆಲವರಿಗೆ ಜಾಸ್ತಿ ಫೈಬರ್ ಅಂದ್ರೆ ಈಗ ಇದು ಆಕ್ಚುಲಿ ಕಾನ್ಸ್ಟಿಪೇಷನ್ಗೆ ತುಂಬಾ ಒಳ್ಳೆ ಫುಡ್ ಇದು. ಆದ್ರೆ ನೀರು ಕುಡಿಯೋದು ಇನ್ನೂ ಸಹ ಕಮ್ಮಿ ಆದ್ರೆ ಆವಾಗ ಫೈಬರ್ ಅಷ್ಟು ಫ್ಲಶ್ ಆಗೋದಿಲ್ಲ. ಹಾಗಾಗಿ ಇದರಲ್ಲಿರುವ ನೀರೇ ನಮಗೆ ಸಾಕಾಗ್ತದೆ. ಹೌದು, ಡಿಹೈಡ್ರೇಷನ್ ತೆಗಿಲಿ. ಅರ್ಧ ಸಾಕಾಗ್ತದಾ? ಸಾಕು.
ಇದರಲ್ಲಿ ದೊಡ್ಡ ದೊಡ್ಡ ಬೀಜ ಉಂಟಂತಾದ್ರೆ ಅದನ್ನು ನಾವು ತೆಗಿಬೇಕು. ಈಗ ಇದರಲ್ಲಿ ಬೀಜ ನಾರ್ಮಲ್ ಆಗಿ ಉಂಟು ಅಂದ್ರೆ ಬೆಳೆದಿರೋ ಸೌತೆಕಾಯಿ ಆದ್ರೆ ಬೀಜ ತೆಗೆಯೋದು ಬೆಟರ್. ಹೌದು ಹೌದು. ಇದು ನೀವೇ ಏನು ಎಕ್ಸ್ಪೆರಿಮೆಂಟ್ ಮಾಡಿದ ಅಥವಾ ಈ ತರ ರೆಡಿ? ಹೌದು, ಅಂದ್ರೆ ಮಾಡ್ತಾ ಇರ್ತೇವೆ ನಾವು ಇದನ್ನು. ಇದೆಲ್ಲ ನಾರ್ಮಲ್ ನಮ್ಮ ಊಟಕ್ಕೆಲ್ಲ ಒಳ್ಳೇದಾಗುತ್ತೆ ಅಂತಲ್ಲ? ಊಟಕ್ಕೆ ಮತ್ತೆ ಡಯಟ್ ಮಾಡುವವರಿಗೆ ಅವರಿಗೆ ಹೊಟ್ಟೆ ತುಂಬಲಿಕ್ಕೆ ಈ ತರನೇ ಮಾಡಿ ತಿನ್ಬೋದು. ಬರೀ ಇದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬೋದು. ಈಗ ಇದನ್ನು ನಾನು ಬೌಲಿಗೆ ಹಾಕ್ಕೊಳ್ತೇನೆ. ಬರೀ ಕಟ್ ಮಾಡುವುದಷ್ಟೇ ಕೆಲಸ ಇದರಲ್ಲಿ, ಬೇರೆ ಜಾಸ್ತಿ ಏನಿಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾವಾಗಲೂ ತಿನ್ನುವ ಹೊತ್ತಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಮೊದಲೇ ಹಾಕಿಟ್ರೆ ಅದು ನೀರು ಬಿಡ್ತದೆ. ಹೌದು. ಈಗ ಒಂದು ಹಸಿಮೆಣಸಿನಕಾಯಿ ಖಾರಕ್ಕೆ ಸ್ವಲ್ಪ ಲೈಟಾಗಿ, ಅಂದರೆ ತುಂಬ ಖಾರ ಆದರೂ ಸಹ ಒಳ್ಳೆಯದಾಗೋದಿಲ್ಲ. ಈಗ ನಾವು ಇದಕ್ಕೆ ಒಂದು ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಇಡಬೇಕಾ? ಹೌದು, ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೇನೆ ಇದಕ್ಕೆ. ಸ್ವಲ್ಪ ಹುಳಿ ಅಂಶ ಇರಲಿ. ಹೌದು, ಸಿಹಿ ಹುಳಿ ಖಾರ ಆಗಿ ಚೆನ್ನಾಗಿರ್ತದೆ. ಓಕೆ. ಇದಕ್ಕೆ ಸಿಹಿ ಕೂಡ ಉಂಟಾ? ಸಿಹಿ ಅಂದರೆ ಸೌತೆಕಾಯಿ ಸಿಹಿ ಅಲ್ವಾ? ನಾನೇನಾದರೂ ನೀವು ಏನಾದರೂ ಬೆಲ್ಲ ಅಥವಾ ಸಕ್ಕರೆ? ಇಲ್ಲ ಇಲ್ಲ ಇಲ್ಲ, ಅಂಥದ್ದೇನು ಹಾಕುದಿಲ್ಲ ನಾನು. ಈಗ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ಅದೇನು ಹಾಕ್ತಿದ್ದೀರಾ? ಇದು ಕ್ಯಾರೆಟ್ ಹಾಕಿದೆ ಸ್ವಲ್ಪ. ಬೇಕಿದ್ರೆ ಆಪ್ಷನ್ ಅಲ್ಲ ಅಥವಾ? ಅದು ಆಪ್ಷನಲ್. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ನಾನು ಮಿಕ್ಸ್ ಮಾಡ್ತೇನೆ. ಮತ್ತೆ ಈಗ ಒಗ್ಗರಣೆ ಇಡುವ ನಾವು. ಹಾಗಾದರೆ ಈಗ ಒಲೆ ಉರಿಸುವಲ್ಲ? ಹೌದು. ಇದು ಸಹ ನಮಗೆ ಬಾಯಾರಿಕೆಗೆ ತುಂಬ ಇದು ಕಡಿಮೆ ಮಾಡ್ತದೆ. ಮತ್ತು ಏನಂದರೆ ಮೈಯಲ್ಲಿ ನೀರು ಕಮ್ಮಿ ಆಗದ ಹಾಗೆ, ಅಂದರೆ ಡಿಹೈಡ್ರೇಷನ್ ಆಗದ ಹಾಗೆ ನೋಡಿಕೊಳ್ತದೆ. ಮತ್ತು ಇನ್ನೊಂದು ನಾನು ಇದರದ್ದು ಬೆನಿಫಿಟ್ ಕೇಳಿದ್ದು ಅಂದರೆ ನಮ್ಮ ರಕ್ತದಲ್ಲಿ ಬ್ಲಡ್ ಕ್ಲಾಟ್ ಆಗದ ಹಾಗೆ ನೋಡಿಕೊಳ್ತದೆ ಅಂತ. ಓಕೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕು 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 ಸಾಕಾ? ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಓಕೆ. ಅದೇ ನೀವೇನು ರಕ್ತದಲ್ಲಿ ಬ್ಲಡ್ ಕ್ಲಾಟ್ ಆಗದ ಹಾಗೆ ನೋಡಿಕೊಳ್ತದೆ. ಮತ್ತು ನಮಗೆ ಏನಂದರೆ ನಾವು ಸ್ವಲ್ಪನೇ ತಿಂದರೂ ಸಹ ನಮಗೆ ಹೊಟ್ಟೆ ತುಂಬ್ತದೆ ಇದರಲ್ಲಿ. ಹಾಗಾಗಿ ನಮಗೆ ಡಯಟ್ ಮಾಡಲಿಕ್ಕೆ ಪುನಃ ಊಟ ಬೇಕು ಅಂತ ಅನ್ನಿಸೋದಿಲ್ಲ. ಊಟದ ಸಮಯಕ್ಕೆ ಇದನ್ನು ಮಾಡಿ ಒಂದು ಹೊತ್ತು ಇದನ್ನು ಮಾಡಿ ತಿಂದರೂ ಸಹ ಹೊಟ್ಟೆ ತುಂಬುತ್ತದೆ. ಇಲ್ಲ ಅಂದರೆ ನಾವು ಬೇರೆ ಊಟದ ಜೊತೆಗೆ ಸಲಾಡ್ ಥರ ಪಚಡಿಯನ್ನು ಇಟ್ಟುಕೊಂಡು ಸೈಡ್ ಡಿಶ್ ಆಗಿ ಸಹ ತಗೊಳ್ಬೋದು. ಓಕೆ. ಒಗ್ಗರಣೆಗೆ ಸಾಸಿವೆ ಅಲ್ಲ? ಹೌದು, ಸಾಸಿವೆ. ಓಕೆ. ಇರಲಿಲ್ಲ. ಕರಿಬೇವು. ಹೌದು. ಓಕೆ. ಅದು ಆಫ್ ಮಾಡಿ. ಆಫ್ ಮಾಡಲಾ? ಹೌದು. ಒಗ್ಗರಣೆಗೆ ಅಷ್ಟೇ ಸಾಸಿವೆ. ಈಗ ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಓಕೆ. ಒಗ್ಗರಣೆ ಬಿದ್ದಾಗಲೇ ಹೌದು ನಮ್ಮ ಅದಕ್ಕೆ ಒಂದು ಫ್ಲೇವರ್ ಬರ್ತದೆ. ಹೌದು. ಈಗ ಇದು ರೆಡಿ ಆಗಿದೆ, ನಾವು ಇದನ್ನು ಸರ್ವ್ ಮಾಡುವ. ಓಕೆ. ಜಟ್ಪಟ್ಟಲ್ಲಿ ರೆಡಿ ಆಗ್ತಲ್ಲ ಸೌತೆಕಾಯಿ ಒಂದಿದ್ರೆ? ಹೌದು. ಈಗ ಇದನ್ನು ನಾವು ಸರ್ವ್ ಮಾಡುವ. ಓಕೆ. ಫೈನಲಿ ಸೌತೆಕಾಯಿಯ ಪಚಡಿ ರೆಡಿ ಆಗಿದೆಲ್ಲ. ಬಾರಿ ದಿನ ಇದ್ದಾಗ ಅಡಿಗೆಗಳೆಲ್ಲ ತುಂಬ ಇರುತ್ತಲ್ಲ, ಸೈಡಿಗೆ ಇದನ್ನು ಒಂದು. ಹೌದು, ಕೋಸಂಬರಿಯಾಗಿ ಸಹ ನಾವು ಇಟ್ಟುಕೊಳ್ತೇವೆ. ಮೇಲಿಂದ ಕ್ಯಾರೆಟ್ ಹಾಕ್ತಿದ್ದೀರಲ್ಲ? ಹೌದು, ಅಲಂಕಾರ. ಸೌತೆಕಾಯಿ ಪಚಡಿ ರೆಡಿ ಆಗಿದೆಲ್ಲ. ಓಕೆ. ಸಾಕಾಗಿರುತ್ತೆ. ನಾರ್ಮಲ್ ಆಗಿ ನೀವು ಸೌತೆಕಾಯಿಯ ಮೇಲೆ ಸ್ವಲ್ಪ ತೆಂಗಿನಕಾಯಿ ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡಿದಿರಲ್ಲ, ಅದೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಹೆಲ್ದಿ ಮತ್ತೆ ಚೆನ್ನಾಗಿ ಕಾಣುವಾಗ ತಿನ್ನುವಾಗ ಸಹ ನಮಗೆ ಕೇಸರಿ ಬಿಳಿ ಹಸಿರು ನಮ್ಮ ತಿರಂಗ. ಹೌದು. ಓ, ಆ ಥರದ್ದು ಕೂಡ ಬರುತ್ತೆ ಅಲ್ಲ, ಚೆನ್ನಾಗಿರುತ್ತೆ. ನೋಡಿ ನಿಮಗೆ ರಪ್ಪ ಹೇಗೆ ಬಂತು ಅಂತ ಹೇಳಿದ್ರು, ಅಂದರೆ ನಮ್ಮ ಇಂಡಿಯನ್ ಫುಡ್ ಅಂತ ಹೇಳ್ಬೋದಲ್ಲ. ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ. ಓಕೆ. ಸಾಕಾಗಿರುತ್ತೆ ಅಂತ ಅನಿಸುತ್ತೆ. ಟೇಸ್ಟ್ ಮಾಡುವಲ್ಲ? ಖಂಡಿತ. ಓಕೆ.
ಓಕೆ, ಚಂದ್ರಿಕಾ ಮಾಲೆ ಮ್ಯಾಮ್ ಸಖತ್ತಾಗಿರುವಂಥ ಇಂಡಿಯನ್ ಫುಡ್ ಅಂತ ಹೇಳ್ಬೋದು. ಯಾಕಂತೇಳಿದರೆ ಕೇಸರಿ ಬಿಳಿ ಹಸಿರು ಅಂತ ಮೇಲೆ ಏನು ಕ್ಯಾರೆಟ್ ಮತ್ತು ತೆಂಗಿನ ತುರಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರೆ ಇದು ಸಖತ್ತಾಗಿರುತ್ತದೆ. ಏನು ಸೌತೆಕಾಯಿಯ ಪಚ್ಚಡಿ ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೌತೆಕಾಯಿ ಪಚ್ಚಡಿ ತಯಾರಿಸುವ ವಿಧಾನ. ಮೊದಲಿಗೆ ಸೌತೆಕಾಯಿಯ ಸಿಪ್ಪೆ ಸುಲಿದು ಸಣ್ಣಗೆ ಹೆಚ್ಚಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ನಿಂಬೆ ರಸ, ತೆಂಗಿನ ತುರಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ತಂಪಾದ ಸೌತೆಕಾಯಿ ಪಚ್ಚಡಿ ರೆಡಿ. ಎಸ್ ಮ್ಯಾಮ್, ನೀವೀಗ ಮುಂದೆ ಬರಲೇಬೇಕು. ಯಾಕಂತ ಹೇಳಿದ್ರೆ ಈಗ ನಾವು ಟೇಸ್ಟ್ ನೋಡೋ ಟೈಮಲ್ಲ. ಈಗ ಯಾವುದನ್ನು ಫಸ್ಟಿಗೆ ಟೇಸ್ಟ್ ನೋಡುವ? ಗೆಣಸಿನ ಉಸ್ಲಿ ಟೇಸ್ಟ್. ಓಕೆ, ತಗೊಳ್ಳಿ ನೀವು ಕೂಡ. ಗೆಣಸಿನ ಉಸುರಿ ಅಲ್ಲ? ಓಕೆ, ಇದಂತೂ ಸಾಕಾಗಿರುತ್ತೆ. ಇದು ಬೆಳಗಿನ ಹೊತ್ತಿಗೆಲ್ಲ ತುಂಬ ಒಳ್ಳೆಯದಲ್ಲ? ಬೆಳಗಿನ ಹೊತ್ತಿಗೆ, ಸಂಜೆಗೆ. ಸಾಕಾಗಿದೆ. ಸ್ವಲ್ಪ ನೀರು ಹಾಕಿದ್ದು ಆದರೆ ಚೆನ್ನಾಗಿ ಬಂದಿದೆ ಅಲ್ಲ, ತುಂಬ ಟೇಸ್ಟ್ ಆಗಿದೆ. ಆಗಲೇ ಹೇಳ್ತಾ ಇದ್ದೀರಲ್ಲ ನೀವು, ಏನು ಈ ಗೆಣಸು ಇವತ್ತಿನ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಅಂತ. ಹೌದು, ಅಲಕ್ಷಿತ ತರಕಾರಿ ಅಲ್ಲ, ಅದರಿಂದ ಸಕ್ಕತ್ತಾಗಿರುವಂಥ ಒಂದು ಉಸಿರಿ ಮಾಡಿದ್ದಾರೆ. ಅದು ಟೇಸ್ಟ್ ಆಗಿ ಬಂದಿದೆ. ಮಾರ್ನಿಂಗ್ ಈವ್ನಿಂಗ್ ಎಲ್ಲ ಸಿಕ್ಕಿದ್ರೆ ಇದನ್ನು ಫುಲ್ಲು ಖಾಲಿ ಮಾಡ್ಬೋದು. ಓಕೆ, ಇನ್ನೊಂದು ಸೌತೆಕಾಯಿ ಪಚ್ಚಡಿ ತಗೊಳ್ಳಿ. ಇದನ್ನು ಹೀಗೆ ತಿನ್ಬೋದಲ್ಲ? ಇದೆಲ್ಲ ಹೀಗೆ ನಾರ್ಮಲ್ ಹೀಗೆ ತಿನ್ನಲಿಕ್ಕೆ ಚಂದ ಅಲ್ಲ? ಊಟ ಎಲ್ಲ ಆದ ನಂತರ ಕೊನೆಯಲ್ಲಿ? ಊಟ ಆದ ನಂತರ ಅಲ್ಲ, ಊಟ ತಪ್ಪಿಸಿಕೊಳ್ಳಿಕ್ಕೆ ತಿನ್ನೋದು. ಊಟ ತಪ್ಪಿಸಿಕೊಳ್ಳಿಕ್ಕೆ ತಿನ್ನೋದು, ಆ ಥರ. ಅಂದರೆ ಡಯಟ್ ಈ ಥರ ಅವರಿಗೆ ಡಯಟ್ಗೋಸ್ಕರ. ಹೌದು, ಚೆನ್ನಾಗಿದೆ. ನಾರ್ಮಲ್ ನಾವು ಏನು ಸೌತೆಕಾಯಿಗೆ ಉಪ್ಪು ಎಲ್ಲ ಹಾಕಿ ತಿಂತೇವೆ, ಆದರೆ ಈ ಥರ ಸ್ಪೆಷಲ್ ಆಗಿ ಸ್ವಲ್ಪ ಅದಕ್ಕೆ ಖಾರದ ಮೆಣಸೆಲ್ಲ ಹಾಕಿ ಸ್ಪೆಷಲ್ ಆಗಿ ಮಾಡಿದ್ರೆ ಲೆಮನ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ನಾರ್ಮಲ್ ಒಂದು ಹೊತ್ತಿನ ಊಟವನ್ನು ಕ್ಯಾನ್ಸಲ್ ಮಾಡಿ ಈ ಥರ ತಿಂದರೆ ಆರೋಗ್ಯ ಕೂಡ ಒಳ್ಳೆಯದು. ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ, ಕಾನ್ಸ್ಟಿಪೇಷನ್ ಕಡಿಮೆ ಮಾಡಲಿಕ್ಕೆ ಎಲ್ಲ ನಮಗೆ ಸಹಾಯ ಒಳ್ಳೆಯದಾಗ್ತದಲ್ಲ? ಹೌದು. ಥ್ಯಾಂಕ್ ಯು ಮ್ಯಾಮ್. ಎರಡು ಕೂಡ ಚೆನ್ನಾಗಿ ಬಂದಿದೆ, ಎರಡು ಕೂಡ ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಎರಡು ಅಡುಗೆ ಮಾಡಿ? ನನಗೆ ಖುಷಿ ಆಯಿತು. ನಾನು ಈ ಮುಂಚೆ ಸಹ ಇಲ್ಲಿ ಬಂದಿದ್ದೇನೆ. ಹಾಗಾಗಿ ಇಲ್ಲಿ ಅಂದರೆ ನಮ್ಮ ಏನು ನಮ್ಮಲ್ಲಿ ಅಡಿಗೆಯದ್ದು ಕಲೆ ಇದೆ, ಪ್ರತಿಭೆ ಇದೆ, ಅದನ್ನು ತೋರಿಸಿಕೊಳ್ಳಿಕ್ಕೆ ನಮಗೆ ಇಲ್ಲಿ ಒಂದು ವೇದಿಕೆ ಆಗಿದೆ. ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನೀವು ಅಡಿಗೆ ಬರುವಾಗ ಇವಾಗ ಏನು ಉಸಿರಿ ಏನು ಇದು ಇವಾಗಿನ ಕಾಲದಲ್ಲಿ ಇಲ್ಲ ಅಂತ ಹೇಳಿ ಯೂಸ್ ಮಾಡೋದು. ಆದ್ರೆ ನೀವು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನೀವು ಎಲ್ಲಾ ಊರುಗಳಿಗೆ ಸುತ್ತಾ ಇರ್ತೀರಲ್ಲ, ಅವಾಗ ಅಲ್ಲಿನ ಅಡುಗೆಗಳನ್ನ ನಮಗೆ ಹೇಳಿಕೊಡ್ತೀರಾ. ಅದೊಂದು ಸ್ಪೆಷಲ್. ಅಲ್ಲಿ ಇದೇ ತರ ಮಾಡ್ತಾ ಇದ್ರು ಅಂತ. ಥ್ಯಾಂಕ್ ಯು. ಎರಡು ಕೂಡ ಟೇಸ್ಟಿಯಾಗಿ ಬಂದಿದೆ, ಎರಡು ಕೂಡ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು, ಧನ್ಯವಾದ. ನಾವು ಏನೇ ಅಡುಗೆ ಮಾಡಿದ್ರು ಆಯಿಲ್ ಅಂತೂ ಬೇಕೇ ಬೇಕಲ್ಲ. ಹಾಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಧನ್ಯವಾದಗಳು. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಧನ್ಯವಾದ. ಥ್ಯಾಂಕ್ ಯು. ಎಸ್, ಚಂದ್ರಿಕಾ ಮಾಲ್ಯ ಮ್ಯಾಮ್ ಸಾಕತ್ತಾಗಿರುವಂಥ ಒಂದು ಗೆಣಸಿನ ಉಸಿರಿ ಹಾಗೂ ಇನ್ನೊಂದು ಸೌತೆಕಾಯಿಯ ಪಚ್ಚಡಿ, ಎರಡು ಕೂಡ ಸಾಕತ್ತಾಗಿ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನೆನೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.